ಜರ್ನಿ ಆಫ್ ಎ ಕಾರ್ಪೊರೇಟ್ ಮೆಂಟರ್. ಇದು ಶೋಭಾ ಜಿ ರಾವ್ ಅವರು ಸಂಪಾದಿಸಿರುವಂಥ ಕೃತಿ. ಈ ಕೃತಿಯನ್ನು ಮುಂಬಯಿಯ ಲಿಟರೇಚರ್ ಹೌಸ್ ಪ್ರಕಟಿಸಿದೆ. ಶೋಭಾ ರಾವ್ ಅವರ ಪತಿ ಗಿರೀಶ್ ವಿ ರಾವ್ ಅವರು ಸುಮಾರು 35 ವರ್ಷಗಳ ಕಾಲ ಕಾರ್ಪೊರೇಟ್ ಉದ್ಯಮ ವಲಯದಲ್ಲಿ ಕಾರ್ಯನಿರ್ವಹಿಸಿದವರು. ಗಿರೀಶ್ ರಾವ್ ಅವರು ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಅವರು ನೂರಾರು ಯುವಕರನ್ನು ಕಾರ್ಪೊರೇಟ್ ಉದ್ಯಮದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತಾರೆ. ತನ್ನ ಸಹೋದ್ಯೋಗಿಗಳು ಗಿರೀಶ್ ವಿ ರಾವ್ ಅವರು ನೀಡಿದ ಪ್ರೇರಣೆಗಳ ಬಗ್ಗೆ ಬರೆದಿರುವಂಥ ಲೇಖನ ಸಂಗ್ರಹಗಳೇ ಈ ಕೃತಿಯಲ್ಲಿರುವಂಥದ್ದು. ಒಬ್ಬ ಕಾರ್ಪೊರೇಟ್ ವಲಯದ ನೇತಾರ ತನ್ನ ಸಹೋದ್ಯೋಗಿಗಳಿಗೆ ಯಾವ ರೀತಿಯ ನಾಯಕತ್ವವನ್ನು, ಯಾವ ರೀತಿಯ ಉದ್ಯಮಶೀಲ ಗುಣಗಳನ್ನು ಮತ್ತು ಸಕ್ಸಸ್ನ ಹಾದಿಯನ್ನು ತೋರಿಸಿಕೊಡಬಲ್ಲ ಅನ್ನುವಂಥ ವಿಚಾರಗಳನ್ನು ಈ ಲೇಖನ ಮಾಲೆಗಳು ನಮಗೆ ತೋರಿಸಿಕೊಡುತ್ತವೆ. ಒಂದು ಪ್ರೇರಣಾದಾಯಕವಾಗಿರುವಂಥ ಕೃತಿ ಇದು. ನಮಸ್ಕಾರ. ಬುಕ್ ಟಾಕ್, ಇದು ಪುಸ್ತಕದ ಮಾತು. ಈ ದಿವಸ ನಮ್ಮ ಮುಖ್ಯ ಅತಿಥಿ ಶೋಭಾ ಜಿ ರಾವ್ ಅವರು. ನಾನು ಈ ಒಂದು ಮಾತುಕತೆಗೆ ಶೋಭಾ ಜಿ ರಾವ್ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಬುಕ್ ಟಾಕಲ್ಲಿ ನಮ್ಮ ಜೊತೆಗೆ ಶೋಭಾ ಜಿ ರಾವ್ ಅವರು ಬರೆದಂಥ ಕೃತಿ ಇದೆ. ಇದು ಜರ್ನಿ ಆಫ್ ಎ ಕಾರ್ಪೊರೇಟ್ ಮೆಂಟರ್. ಈ ಕೃತಿಯನ್ನು ಬರೆದವರು ಶೋಭಾ ಜಿ ರಾವ್ ಅವರು. ಶೋಭಾ ಜಿ ರಾವ್ ಅವರು ತುಂಬ ಒಂದು ಆಸಕ್ತಿದಾಯಕವಾದಂಥ ಒಬ್ಬ ವ್ಯಕ್ತಿ. ಅವರಂದರೆ ಅವರ ಹವ್ಯಾಸಗಳು, ಅವರ ವೃತ್ತಿ ಪ್ರವೃತ್ತಿ ಎಲ್ಲವೂ ಕೂಡ ಯಾಕಂತ ಹೇಳಿದ್ರೆ ಜನರ ಜೊತೆಗೆ ಬೆರೆತುಕೊಂಡು ಅವರು ಏನು ಮಾಡ್ತಾರೆ, ಅವರ ಹವ್ಯಾಸಗಳೇನು ಅವೆಲ್ಲವನ್ನು ನೋಟ್ ಮಾಡಿಕೊಳ್ಳುವಂಥದ್ದು. ಎಲ್ಲಿ ಹೋದರೂ ಕೂಡ ಭಾರಿ ದೊಡ್ಡ ಟ್ರಾವೆಲರ್. ಇಡೀ ಇಂಡಿಯಾವನ್ನು ಸುತ್ತಾಡಿದ್ದಾರೆ, ಜೊತೆಗೆ ಸುಮಾರು 40 ದೇಶಗಳನ್ನು ಸುತ್ತಾಡಿದ್ದಾರೆ. ಒಂದಷ್ಟು ಸಮಯ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಫ್ರೀಲ್ಯಾನ್ಸರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಬಾಂಬೆ ಟೈಮ್ಸ್ ಇರ್ಬೋದು, ಬೆಂಗಳೂರು ಟೈಮ್ಸ್ ಇರ್ಬೋದು, ಮತ್ತು ವಕೀಲರು ಕೂಡ. ಜೊತೆಗೆ ಅವರ ಹವ್ಯಾಸಗಳು ಮಾತ್ರ ನೂರಾರು. ಅದ್ಭುತವಾದದ್ದು. ಅವರದ ಮೊದಲ ಕೃತಿ 2011ರಲ್ಲಿ ಫ್ರಮ್ ಆರ್ಡಿನರಿ ಟು ಎಕ್ಸ್ಟ್ರಾರ್ಡಿನರಿ ಅನ್ನುವಂಥ ಒಂದು ಕೃತಿ. ಅಂದರೆ ಸಾಮಾನ್ಯ ಜನರು ಅಸಾಮಾನ್ಯರಾದಂಥ ಕಥನಗಳನ್ನು ಅವರು ಆ ಕೃತಿಯಲ್ಲಿ ಉಲ್ಲೇಖಿಸಿದರು. ಅವರದೇ ಆದಂಥ ಬ್ಲಾಗ್ ಕೂಡ ಇದೆ, ಸ್ಮೈಲ್ ಮೇಕರ್ಸ್ ಅರೌಂಡ್ ಅಸ್ ಅಂತ. ಈ ಒಂದು ಬ್ಲಾಗಲ್ಲಿ ಅವರು 2018ರಲ್ಲಿ ಪ್ರತಿದಿನಕ್ಕೆ ಒಂದು ಲೇಖನದ ಥರ ಸುಮಾರು 365 ದಿವಸ ಲೇಖನಗಳನ್ನು ಬರೆದಿದ್ದರು. ಇವತ್ತಿಗೂ ಕೂಡ ನಿರಂತರವಾಗಿ ಅವರು ಓದಿದ ಕಡೆ, ಅವರು ಬಂದ ಕಡೆ, ಅವರು ಮಾತಾಡಿದವರ ಬಗ್ಗೆ, ಅವರು ದೇವಸ್ಥಾನ ಅಥವಾ ಎಲ್ಲೆಲ್ಲ ಪ್ರವಾಸ ಮಾಡಿರ್ತಾವೆ ಎಲ್ಲವನ್ನು ಅವರು ಬರಿತಾ ಇರ್ತಾರೆ. ಸೊ ಆಸಕ್ತಿದಾಯಕ ಬರಹಗಾರರು, ಜೊತೆಗೆ ಜೀವನ ಕೌಶಲ್ಯ ತರಬೇತುದಾರರು ಕೂಡ. ನಾನು ಇವತ್ತು ಅವರ ಬರೆದಂಥ ಕೃತಿ ಇದು 2020ರಲ್ಲಿ ಪ್ರಕಟವಾಗಿರುವಂಥದ್ದು. ಅಮೆಝಾನಲ್ಲಿ ಬೆಸ್ಟ್ ಸೆಲ್ಲರ್ ಕೂಡ ಆಗಿರುವಂಥದ್ದು. ಮುಂಬಯಿಯ ಲಿಟರೇಚರ್ ಹೌಸ್ ಈ ಒಂದು ಕೃತಿಯನ್ನು ಪ್ರಕಟಿಸಿದೆ. ಜರ್ನಿ ಆಫ್ ಎ ಕಾರ್ಪೊರೇಟ್ ಮೆಂಟರ್. ಎಸ್, ಏನೆಲ್ಲ ಇದೆ ಈ ಕೃತಿಯಲ್ಲಿ, ಏನು ವಿಶೇಷ, ಯಾವ ಕಾರಣಕ್ಕೆ ಬರೆದರು ಮತ್ತು ಏನು ಸಂದೇಶ, ಎಲ್ಲ ವಿಚಾರವನ್ನು ಶೋಭಾರಾವ್ ಅವರು ಮಾತಾಡಲಿಕ್ಕಿದ್ದಾರೆ. ಮೇಡಮ್, ನಿಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಿದೆ, ಇದ್ದದ್ದನ್ನು ಹೇಳಿದ್ದು, ಇದ್ದದ್ದು ಯಥಾಸ್ಥಿತಿಯನ್ನು. ಎಸ್ 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 ಏನು ಜರ್ನಿ ಆಫ್ ಎ ಕಾರ್ಪೊರೇಟ್ ಮೆಂಟರ್? ನೀವು ಎಲ್ಲರೂ ಕರಿಯರಲ್ಲಿ ಕೆಲಸ ಮಾಡ್ತೀರಾ. ನಾವು ಸ್ಟಾರ್ಟಿಂಗಲ್ಲಿ ನಾವು ಕೆಲಸ ಮಾಡುವಾಗ ನೀವು ನೆನ್ಪು ಮಾಡಿದರೆ ಯಾರೋ ಒಬ್ರು ಇದ್ರು ನಿಮ್ಮನ್ನ ಚಂದ ಕೆಲಸ ಬಗ್ಗೆ ಹೇಳೋದು, ನಿಮ್ಮನ್ನ ಸ್ವಲ್ಪ ಪ್ರೋತ್ಸಾಹ ಮಾಡಿಸೋದು, ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡೋದು. ಕರೆಕ್ಟ್ ಅದೇ. ಸೊ ನಾವು ಮೆಂಟರ್ ಅಂದ್ರೆ ಬರೀ ಕೋಚ್ ಅಲ್ಲ. ಕೋಚ್ ಅಂದ್ರೆ ಟ್ರೈನಿಂಗ್ ಮಾಡ್ತಾರೆ, ಸ್ಕಿಲ್ಸ್ ತರ್ತಾರೆ ಅಂತ. ಹೌದು, ಮೆಂಟರ್ ಅದಕ್ಕಿಂತ ಜಾಸ್ತಿ. ಆ ಮೆಂಟರ್ ಏನು ಮಾಡ್ತಾರೆ ಗೊತ್ತುಂಟಾ, ನಿಮ್ಮ ಹಿಡನ್ ಪೊಟೆನ್ಷಿಯಲ್ ಅದನ್ನು ರೆಕಗ್ನೈಸ್ ಮಾಡ್ತಾರೆ. ರೆಕಗ್ನೈಸ್ ಮಾಡಿ ಅದನ್ನು ಹೊರಗೆ ತರ್ತಾರೆ. ಅದು ಮೆಂಟರ್. ಸೃಷ್ಟಿ ಮಾಡಿದ ತರಾನೇ. ಕರೆಕ್ಟ್. ಸೊ ನೀವು ನೆನ್ಪು ಮಾಡಿ, ನಿಮ್ಮ ಸ್ಟಾರ್ಟಿಂಗಲ್ಲಿ ಯಾರು ನಿಮಗೆ ಮೆಂಟರ್ ಮಾಡಿದ್ರು, ಆ ಟ್ರೆಡಿಷನನ್ನು ನೀವು ಕಂಟಿನ್ಯೂ ಮಾಡಿದ್ದೀರಾ? ಅದು ಕೇಳಬೇಕು ನೀವು. ಯಾಕಂದರೆ ನಮಗೆ ನಮ್ಮ ಟೈಮಲ್ಲಿ ನಮಗೆ ಯಾರೋ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆ ಬೆಳೆಸಿದವರು, ರೂಪಿಸಿದವರು. ಕರೆಕ್ಟ್. ಹೌದು. ಅದನ್ನು ನಾವು ಕಂಟಿನ್ಯೂ ಮಾಡಿದರೆ ನಾವು ಕರಿಯರಲ್ಲಿ ಮೇಲೆ ಹೋದ್ಮೇಲೆ ನಾವು ಸಹ ಬೇರೆಯವರನ್ನು ಮೆಂಟರ್ ಮಾಡ್ಬೋದು.
ಹೆಚ್ಚಾಗಿ ನೀವು ನೋಡಿ ಯಾರಿಗೆ ಒಳ್ಳೆ ಮೆಂಟರ್ ಸಿಕ್ಕಿದ್ದಾರಲ್ಲ ಅವ್ರು ಸಹ ಒಳ್ಳೆ ಮೆಂಟರ್ ಆಗ್ತಾರೆ ಅವರು. ಸೊ ನಾನು ಎನ್ಸಿದೆ ಆಯ್ತಾ, ಈಗಿನ ಕಾಲದಲ್ಲಿ ಗೊತ್ತುಂಟಾ, ನಮ್ಮನ್ನು ಯಾರಾದರೂ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಈ ರೀತಿಯಾಗಿ ರೂಪಿಸಿದ್ದರೆ ನಾಳೆ ನಾವು ಕೂಡ ಇನ್ನೊಬ್ಬರನ್ನು ಒಳ್ಳೆ ರೀತಿಯಲ್ಲಿ ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್. ಆಕ್ಚುಲಿ ಈಗಿನ ಕಾಲ ಗೊತ್ತುಂಟ ಹೇಗಿದೆ, ಎಲ್ಲರಿಗೆ ಒಂಥರ ಹೆದರಿಕೆ, ಕಾಂಪಿಟೇಷನ್. ನಾನು ನಿಮಗೆ ಸಲಹೆ ಹೇಳಿದ್ರೆ ನೀವು ನಮ್ದು ಜಾಗ ತಗೊಂಡ್ರೆ ಮತ್ತೆ ನಾನೆಂತ ಮಾಡೋದು ಏನೋ ಆ ಥರ. ಸೊ ಆ ಕಲ್ಚರಲ್ಲಿ ಯಾರು ಸಹ ಬೆಳೆಯೋದು, ನೀವು ಸಹ ಬೆಳೆಯೋದಿಲ್ಲ, ನಾವು ಸಹ ಬೆಳೆಯೋದಿಲ್ಲ. ಈ ಮೆಂಟರ್ಶಿಪ್ ಕಲ್ಚರ್ ಹಾಕಿದರೆ ಎಲ್ಲರೂ ಬೆಳೀತಾರೆ ಆಯ್ತಾ. ಸೊ ನಾನು ಎನ್ಸಿದೆ, ಲಾಸ್ಟ್ ಟೈಮ್ ಲಾಕ್ಡೌನ್ ಆಗಿತ್ತು 2020 ಫಸ್ಟ್ ಟೈಮ್ ನಾವು ಮನೆಯಲ್ಲಿ 2-3 ತಿಂಗಳು ಮನೆಯಲ್ಲಿದ್ದು ನಾವು. ಆವಾಗ ನಾನು ಎಂತ ಮಾಡಿದೆ, ನಾನು ಈ ಮೆಂಟರ್ಶಿಪ್, ನನ್ನ ಹಸ್ಬೆಂಡ್ ಅವರ ಹೆಸರು ಗಿರೀಶ್ ರಾವ್ ಆಯ್ತಾ. ಗಿರೀಶ್ ರಾವ್ ಅವರು ಭಾರತದ ಬೇರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಲ್ಲೇ CEO ಮತ್ತು ಉನ್ನತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಿದವರು. ಕರೆಕ್ಟ್. ಸೊ ನಾನೆಂತ ಮಾಡಿದ್ದೆ ಗೊತ್ತುಂಟು, ಅವರು BPL, LG ಮತ್ತು SR ಅಲ್ಲಿದ್ದರು. ನಾನು ಅವ್ರ ಒಟ್ಟಿಗೆ ತುಂಬ ಜನ ಕೆಲಸ ಮಾಡಿದರು. ಅವ್ರು ತುಂಬ ಜನಕ್ಕೆ ಮೆಂಟರ್ ಆಗಿದ್ರು. ಸೊ 35 ವರ್ಷ ಹಿಂದೆ ಯಾರು ಅವ್ರ ಒಟ್ಟಿಗೆ ಕೆಲಸ ಮಾಡಿದ್ರು, ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕ ಮೆಂಟರ್, ಇಟ್ಸ್ ನಾಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ದ ಮೆಂಟರ್, ಇಟ್ಸ್ ಆನ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಮೆಂಟಿ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಸಹ ಇವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಯಾಕಂದರೆ ಒಳ್ಳೆ ಮೆಂಟರ್ ಸಿಕ್ಕಿ ಅವರಿಗೆ ಏನು ಬೆನಿಫಿಟ್ ಆಯಿತು, ಅವ್ರು ಹೇಗೆ ಲೈಫಲ್ಲಿ ಕರಿಯರಲ್ಲಿ ಗ್ರೋ ಆದ್ಮೇಲೆ, ಸೊ ಅವರು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇದೆ. ಆ್ಯಂಡ್ 35 ವರ್ಷ ಗಿರೀಶ್ ರಾವ್ ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರಿದ್ರು, ಅದೇ ವಿಚಾರಗಳನ್ನೆಲ್ಲ ನೀವು ಅವರಿಂದ ಏನು ಕಲೆಕ್ಟ್ ಮಾಡಿದ್ರಿ. ಅದೇ. ಸೊ ಇದು ನಾನು ಒಬ್ಬಳೇ ಬರ್ದದಲ್ಲ, ನಾನು ಬಸ್ ಅದು ಸೂತ್ರಧಾರಾಗೆ ಎಲ್ಲರನ್ನು ಒಟ್ಟಿಗೆ ಮಾಡಿಸಿದೆ. ಯಾಕಂದ್ರೆ ಗೊತ್ತಿತ್ತು, ಕರಿಯರಲ್ಲಿ ಬೇರೆ ಬೇರೆ ಸ್ಟೇಜ್ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವರು ಮದುವೆ ಆಗುವಾಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವರು, ಆವಾಗ ಸಹ ಅವ್ರು ಮೆಂಟರ್ ಆಗಿದ್ರು. ಸೊ ಮೆಂಟರ್ ಆಗಲಿಕ್ಕೆ ನೀವು ನೆನೆಸ್ಬೇಡಿ ನೀವು ದೊಡ್ಡ ಪೊಸಿಷನ್ ಇರಬೇಕು ಮತ್ತೆ ಮೆಂಟರ್ ಆಗ್ತೀರಿ ಅಂತ, ಯುನೋ. ಸೊ ಆ ಲೆವೆಲಿಂದ ಬೇರೆ ಆ್ಯಸ್ ಯು ಕ್ಲೈಂಬ್ ದ ಕಾರ್ಪೊರೇಟ್ ಲ್ಯಾಡರ್, you have to manage men, money, materials, machines, but who is able to manage men well, they will be able to enter the climb the corporate ladder faster. ಮಾನವ ಸಂಪನ್ಮೂಲಗಳನ್ನು ಚೆನ್ನಾಗಿ ಯಾರಾಗಿದ್ದಾರೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ that ಇಂಪಾರ್ಟೆನ್ಸ್ ಎಲ್ಲ ಈ ಬುಕ್ಕಲ್ಲಿ ಹೊರಗೆ ಬಂದಿದೆ. ನಾನು ಎಂತ ಮಾಡಿದ್ದೇನೆ, ಬೇರೆ ಬೇರೆ ಸ್ಟೇಜ್ ಆಫ್ ಕರಿಯರ್, ಸ್ಟಾರ್ಟ್ ಆಫ್ ಕರಿಯರ್ ಸ್ಟೇಜ್, ಹೌ ಟೇಕಿಂಗ್ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಸ್ಟೇಜ್, ದೆನ್ ಜಾಯ್ನಿಂಗ್ ನ್ಯೂ ಬಿಸ್ನೆಸ್ ಸ್ಟೇಜ್, ಬೇರೆ ಬೇರೆ ಸ್ಟೇಜ್ ವಿಷಯ ನಾನು ಬರ್ತಿದ್ದೇನೆ, ವಿಚ್ ಎನಿಬಡಿ ಕ್ಯಾನ್ ರಿಲೇಟ್ ಟು, ಬಿಕಾಸ್ ಯು ಕ್ಯಾನ್ ಸಿ ವಾಟ್ ಸ್ಟೇಜ್ ಯು ಆರ್ ಇನ್. ಮತ್ತು ಒಂದು ಲೆವೆಲ್ ಆಗಿ ಬಂದಮೇಲೆ ದರ್ ಇಸ್ ಬಿಸ್ನೆಸ್ ಇಂಬ್ಯಾಲೆನ್ಸ್ ಸ್ಟೇಜ್. Sometimes you're not able to balance your personal and professional life. ಆವಾಗ you take a decision and join somewhere else. It's called leap of faith stage. ಕರೋನಲ್ಲಿ ಹಾಗೆ ಆಯಿತು. ಎಷ್ಟೋ ಜನ ಅವರ ಒಂದು ಬಿಸ್ನೆಸ್ ಒಂದು ಲೆವೆಲ್ಗೆ ಬಂದು ಫುಲ್ ಲೀಪ್ ಆಫ್ ಫೇತ್ ತಗೊಂಡು ಬೇರೆ ಏನೋ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಸ್ಟೇಜ್ ವಿಷಯ ನಾನು ಬರ್ತಿದ್ದೇನೆ. ಆ್ಯಂಡ್ ದ ಒನ್ ಕಾಮನ್ ಥ್ರೆಡ್ ಆಫ್ ದ್ಯಾಟ್ ಈಸ್ ದ್ಯಾಟ್ ನಮಗೆ ಯಾರಾದರೂ ನಮ್ಮ ಮೇಲೆ ಕೈ ಇಟ್ಟರೆ ನಮಗೆ ನಮ್ಮ ಕರಿಯರ್ ಒಳ್ಳೇದಾಗ್ತದೆ. ಹಾಗೆ ನಾವು ಸಹ ಬೇರೆಯವ್ರ ಮೇಲೆ ಕೈ ಇಡಬೇಕು. ನಾವು ಹಳೆ ಕಾಲದಲ್ಲಿ ಆಶೀರ್ವಾದ ಅಂತ ಹೇಳ್ತಾ ಇದ್ದೀವಿ. ಕರೆಕ್ಟ್. ಅದೇ ಹಿರಿಯರು ಆಶೀರ್ವಾದ ಮಾಡುವಾಗ ನೀನು ಒಳ್ಳೆಯವನಾಗಬೇಕು ಅಂತ ಅವನು ಆಗ್ತಾ ಇದ್ದ ಕೂಡ. ಮತ್ತೆ ಯಾವತ್ತು ಹೇಳ್ತಾ ಇದ್ರು, ಗುರು ಹಿರಿಯರ ಆಶೀರ್ವಾದದಿಂದ ನಾನು ಒಳ್ಳೆಯವನಾದೆ. ನಾವು ಗುರುವನ್ನು ಯಾವತ್ತೂ ಮರೆಯುವುದಿಲ್ಲ. ಈಗ ನೀವು ಮಾತಾಡಿಸ್ತಾ ಹೋದಾಗೆ ಏನೆಲ್ಲ ಅಭಿಪ್ರಾಯಗಳು ಬಂತು, ಏನೆಲ್ಲ ಹೇಳಿದರು, ನಮ್ಮ ಮೆಂಟರ್ಗಳ ಬಗ್ಗೆ ಏನೆಲ್ಲ ಹೇಳಿದರು ಅಂತ. ಎಲ್ಲ ಸಣ್ಣ ಸಣ್ಣ ವಿಷಯ ನಾನು ನೋಡಿದೆ. ಕೆಲವು ಸತಿ ಹೇಳ್ತಾರೆ, ನೋಡಿ ನಾನು ಎಂಟರ್ ಆದ ಕೂಡಲೇ ಅವರು ನಮಗೆ, ನಾನು ಒಂದು ದೊಡ್ಡ ಮಿಸ್ಟೇಕ್ ಮಾಡಿದೆ, ನಂಗೆ ಮಿಸ್ಟೇಕ್ ಮಾಡಬೇಕು, ನನಗೆ ಹೆದರಿಕೆ ಆಗ್ತದೆ ಮಾತಾಡಲಿಕ್ಕೆ. ಆದರೆ ಮೇನ್ ಥಿಂಗ್ ಮಿಸ್ಟೇಕ್ ಅದು ಅವ್ರು ಹೇಳ್ತಾರೆ, ಅವ್ರು ನಮಗೆ ಫುಲ್ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಮೆಂಟರ್ ನಿಮಗೆ ಫುಲ್ ಫ್ರೀಡಮ್ ಕೊಡ್ತಾರೆ ಮಾಡಲಿಕ್ಕೆ. ಬಟ್ ಏನಾದರೂ ಮಿಸ್ಟೇಕ್ ಆದರೆ ಅವ್ರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಅದು ಒಂದು ದೊಡ್ಡ ಮಾಡಿದವ ನಿಮ್ಮ ತಲೆಗೆ ಹಾಕುವುದಿಲ್ಲ. ಅವ್ರ ಮಿಸ್ಟೇಕ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಳ್ತಾರೆ. ಬಟ್ ಕ್ರೆಡಿಟ್ ಏನಾದಿದ್ರೆ ಫುಲ್ ಕ್ರೆಡಿಟ್ ಅವರಿಗೆ ಕೊಡ್ತಾರೆ. ಹಿ ವಿಲ್ ಅಪ್ರಿಷಿಯೇಟ್ ಯು. ಸಣ್ಣ ಮಾತು, ಅವ್ರು ಒಂದು ಒಳ್ಳೆ ಅಪ್ರಿಸಿಯೇಷನ್ ಮಾಡಿದ್ದಾರೆ, ಅದು ಸಣ್ಣ ಮಾತಿದ್ದು ಸಹ ಅವರು ಅದು ಅಷ್ಟೊಂದು ದೊಡ್ಡ ಕಾನ್ಫಿಡೆನ್ಸಿಗೆ ಅಷ್ಟು ಒಳ್ಳೇದಾಗ್ತದೆ ಅದು.
ಇಂಥ ಅದ್ಭುತವಾದಂಥ ವಿಚಾರಗಳು ಈ ಪುಸ್ತಕದಲ್ಲಿದೆ. ಹೌದೌದು, ಅದೇ ನೂರಾರು ಮಂದಿಗೆ ಪ್ರೇರಣೆ ಆಗುವಂಥದ್ದು ಕೂಡ, ಯಾವುದೇ ಕ್ಷೇತ್ರದಲ್ಲಿ, ಕಾರ್ಪೊರೇಟ್ ಕ್ಷೇತ್ರ ಇರ್ಬೋದು ಅಥವಾ ಇನ್ಯಾವುದೇ ಉದ್ಯಮ ಕ್ಷೇತ್ರದಲ್ಲಿ ಇರುವವನಿಗೆ ಕೂಡ. ಅದೇ ಮತ್ತೆ ಇನ್ನೊಂದು ಮಾತಲ್ಲ, ಎಷ್ಟೋ ಜನ ಇವರು ಮೆಂಟರ್ ಮಾಡಿದಾರಲ್ಲ, ಈಗ ಅವರು ಒಳ್ಳೆ ಮೆಂಟರ್ ಆಗಿದ್ದಾರೆ. ಅವ್ರು ಬೇರೆಯವರು ಅವ್ರ ಹತ್ರ ಬರ್ತಾ ಇದ್ದಾರೆ ಅಡ್ವೈಸಿಗೆ. ಸೊ ಈ ಮೆಂಟರ್ಶಿಪ್ ಅದು ಒಂದು ಸೈಕಲ್, ಅದು ಸ್ಟಾಪ್ ಆಗೋದಿಲ್ಲ. ನೀವು ಯಾವ ಲೆವೆಲ್ ಇದ್ರೂ ಸಹ, ಸ್ಟಾರ್ಟಿಂಗ್ ಆಫ್ ಕರಿಯರ್ ಲೆವೆಲ್ ಇದ್ರಿ, ಎಂಡ್ ಆಫ್ ಕರಿಯರ್ ಲೆವೆಲ್, ನಿಮ್ಗೆ ಮೆಂಟರ್ಶಿಪ್ ಬೇಕು. ನಿಮಗೆ ಸಹ ಬೇಕು, ನೀವು ಬೇರೆಯವರಿಗೆ ಸಹ ಬೇಕು. ಆ್ಯಂಡ್ ಐ ಥಿಂಕ್ ಈ ಮೆಂಟರ್ಶಿಪ್ಪಿಂದ we also will win, people around also will win. Everybody is winning with this mentorship skills. ಒಬ್ಬ ಮೆಂಟರ್ ಯಾವ ರೀತಿ ಇದ್ದರು, ಅವರು ನನ್ನನ್ನು ನಾನು ಮಾಡ್ತಾ ಇರುವಂಥ ಕೆಲಸ ಅಥವಾ ಉದ್ಯೋಗ ಅಥವಾ ಅವರ ಸಂಸ್ಥೆ ಒಳಗಡೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ರು ಅನ್ನೋ ಎಲ್ಲ ವಿಚಾರಗಳನ್ನು ಇಲ್ಲಿ ಹೇಳಿಕೊಂಡಿದ್ದಾರೆ. ಅದೇ, ಇದು ಬರೀ ಮಾತು ಥಿಯರಿ ಅಲ್ಲ, ಇದು ಪ್ರಾಕ್ಟಿಕಲ್ ನಡೆದಂಥದ್ದು. ಸೊ ನೀವು ಆ್ಯಕ್ಚುಲ್ ಲೈಫ್ ಜರ್ನಿ ಅಂದರೆ ಫುಲ್ ಜರ್ನಿ ನೋಡ್ಬೋದು. ಸೇಲ್ಸ್ ಎಕ್ಸಿಕ್ಯೂಟಿವ್ ಟು CEO ಆಫ್ 7 countries, ಫುಲ್ ಜರ್ನಿ ನೋಡ್ಬೋದು ನೀವು. ಅದರಲ್ಲಿ ನೀವು ಡಿಫ್ರೆಂಟ್ ಸ್ಟೇಜಸ್ ನೋಡ್ಬೋದು. ಫ್ಯಾಮಿಲಿ ಲೈಫ್ ಹೇಗೆ ಪ್ರಾಬ್ಲಮ್ ಆಯಿತು, ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ. ಇಟ್ಸ್ ನಾಟ್ ಓನ್ಲಿ, ಇಟ್ಸ್ ಅ ಹೋಲಿಸ್ಟಿಕ್ ಅಪ್ರೋಚ್. ಮೆಂಟರ್ ಯಾರಿದ್ದಾರಲ್ಲ, ಅವ್ರು ಬರೀ ನೀವು ಪರ್ಸನ್ ನೋಡೋದಿಲ್ಲ, ಅವ್ರು ನೋಡ್ತಾರೆ ನಿಮ್ಮ ಫ್ಯಾಮಿಲಿ. ನಮಗೆ ಫ್ಯಾಮಿಲಿ ಒಟ್ಟಿಗೆ ಕನೆಕ್ಷನ್ ಇದೆ. ಪರ್ಸ್ನಲಿ ವಾಟ್ ಈಸ್ ಈ ಗೋಯಿಂಗ್ ಥ್ರೂ ಪರ್ಸ್ನಲಿ, ವಾಟ್ ಈಸ್ ಈ ಡೀಲಿಂಗ್ ವಿತ್, ಆ್ಯಂಡ್ he takes care of everything, and the mentor takes responsibility for the growth of the mentee. So that is the beauty of mentorship. ಮೇಡಮ್, ಈ ಪುಸ್ತಕವನ್ನು ಈ ರೀತಿ ಒಂದು ಕಾನ್ಸೆಪ್ಟ್ನಲ್ಲಿ ಬರೀಬೇಕಂತ ಯಾಕೆ ನಿಮಗೆ ಮನಸ್ಸಿಗೆ ಬಂತು? ಯಾಕಂದರೆ ಈಗ ಸಾಮಾನ್ಯವಾಗಿ ಒಂದಷ್ಟು ಜನ ಯಾವುದೊಂದು ವ್ಯಕ್ತಿಗಳ ಬಗ್ಗೆ ಬರೀತಾರೆ, ಅಥವಾ ತಾವು ನೋಡಿದಂಥ ಮೆಂಟರ್ಗಳ ಬಗ್ಗೆ ಬರೀತಾ ಹೋಗ್ತಾರೆ. ಈ ಒಂದು ವಿಭಿನ್ನವಾದಂಥ ಕಾನ್ಸೆಪ್ಟ್ ನಲ್ಲಿ ಬರೀಬೇಕಂತ ನಿಮ್ಗೆ ಯಾಕೆ ಅನಿಸಿದ್ದು? ಯಾಕಂದರೆ ಹೆಚ್ಚಾಗಿ ಜನರು ನಮ್ಮ ವಿಷಯ ಬರೀತಾರೆ. ಬಟ್ ಐ ಥಾಟ್ ಇಟ್ಸ್ ಲೆಟ್ ಅಸ್ ರೈಟ್ ಇಟ್ ಫ್ರಮ್ ದಿ ಆಪೋಸಿಟ್ ವ್ಯೂ ಪಾಯಿಂಟ್. ನಮ್ಮ ಮೆಸೇಜ್ ಮೇನ್ ಇದು ಸಹ, ಯಾಕಂದರೆ ನಮ್ಮ ಲೈಫಲ್ಲಿ ನಾವು ನಮ್ಮ ಸ್ಕಿಲ್ಸ್ ಬೇರೆಯವರಿಗೆ ನಾವು ಕಲಿಸಿದ್ರೆ ಮತ್ತೆ ನಾವು ಇನ್ನೂ ಮೇಲೆ ಹೋಗ್ಬೋದು. ಸೊ ಐ ವಾಂಟೆಡ್ ದ್ಯಾಟ್. ಬೇಕಂದ್ರೆ ನಾನು ನೋಡಿದೆ ಸಣ್ಣ ಆಫೀಸ್, ನಾನು ಸಹ ತುಂಬ ಕೆಲಸ ಮಾಡಿದೆ, ನನಗೆ ಸಹ ತುಂಬ ಜನ ಹೆಲ್ಪ್ ಮಾಡಿದರು ನನ್ನ ಲೈಫಲ್ಲಿ. ಬಟ್ ನಾನು ಕೆಲಸತಿ ಆಫೀಸಲ್ಲಿ ನೋಡಿದ್ದೇನೆ, ಎಲ್ಲರೂ ಎಷ್ಟು ಒಂಥರ ಸೀಕ್ರೆಟಿವ್ ಆಗಿದ್ದಾರೆ. ನನ್ನ ವಿಷಯ ನನಗೆ ಹೇಳೋದಿಲ್ಲ, ನಿನ್ನ ವಿಷಯ ನನಗೆ ಹೇಳೋದಿಲ್ಲ. ಸೊ ಆ ಕಲ್ಚರ್ ಸ್ವಲ್ಪ ಚೇಂಜ್ ಆಗಿದೆ. ಆ ಕಲ್ಚರನ್ನು ಚೇಂಜ್ ಮಾಡಲಿಕ್ಕೆ ನಾನು ನೆನೆಸಿದೆ, ಇದು ಓಲ್ಡ್ ಫ್ಯಾಷನ್ ಮೆಂಟರ್ಶಿಪ್ ಕಲ್ಚರನ್ನು ಪುನಃ ಅದನ್ನು ಎಲ್ಲರಿಗೆ ಬರಲಿ ಅಂತ ನಾನು ಅದಕ್ಕೆ ಬರ್ತದೆ. ನಾನು ಎಷ್ಟು ಸಮಯ ತಗೊಂಡ್ರಿ ಈ ಪುಸ್ತಕವನ್ನು ಬರೀಲಿಕ್ಕೆ? ಲಾಕ್ಡೌನ್ ಟೈಮಲ್ಲಿ ಒಂದು 6 ತಿಂಗಳು ಲಾಕ್ಡೌನಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ದಸರಾ ಟೈಮಲ್ಲಿ ಸಾಫ್ಟ್ ಕಾಪಿ ರಿಲೀಸ್ ಆಯಿತು, ದಸರಾ ದಿನ. ಮತ್ತು ಅದು ಅಮೆಝಾನಲ್ಲಿ ಬೆಸ್ಟ್ ಸೆಲ್ಲರ್ ಆಯಿತು. ಮತ್ತು ಕ್ರಿಸ್ಮಸ್ ಟೈಮಲ್ಲಿ ಹಾರ್ಡ್ ಕಾಪಿ ರಿಲೀಸ್ ಆಯಿತು. ಈಗ ಓದಿದವರು, ನೋಡಿದವರು, ನಿಮ್ಮ ಸ್ನೇಹಿತರು, ಬಂಧು ಬಳಗದವರು, ಗಿರೀಶ್ ರಾವ್ ಅವರ ಸ್ನೇಹಿತರು, ಈ ಕೃತಿಯ ಬಗ್ಗೆ, ಈ ಪುಸ್ತಕದ ಬಗ್ಗೆ ಕೊಟ್ಟ ಒಪಿನಿಯನ್ಸ್, ಫೀಡ್ಬ್ಯಾಕ್ ತುಂಬ ಒಳ್ಳೆಯದಿದೆ, ತುಂಬ ಒಳ್ಳೆಯದಿದೆ. ಯಾಕಂದರೆ ಹೆಚ್ಚಾಗಿ ಎಸ್ಪೆಷಲಿ ದೋಸ್ ಹೂ ನೋ ಹಿಮ್, ಸೊ ದ್ಯಾಟ್ ನನಗೆ they have really got very good feedback because this is written from the heart. It's written all the problems that we went through. ನಮ್ಮ ಫ್ಯಾಮಿಲಿಯಲ್ಲಿ ನಾವು ಎಷ್ಟೋ ಸಲ 3 ಜನ, 3 ಬೇರೆ ಬೇರೆ, ಒಂದು ಅವರು ಡೆಲ್ಲಿಯಲ್ಲಿದ್ದರು, ನಾನು ಪೂನಲ್ಲಿದ್ದೆ, ಮಗಳು ಒಟ್ಟಿಗೆ. ಅವಳು 10th standard ಬೋರ್ಡ್ ಎಕ್ಸಾಮ್, ಮಗ 12th standard ಬೋರ್ಡ್ ಎಕ್ಸಾಮ್ ಬೆಂಗಳೂರಲ್ಲಿ. ನಾವು 3 ಜನ 3 ಕೇಂದ್ರಗಳಲ್ಲಿ ಬೇರೆ ಬೇರೆ. ಮತ್ತು ನಮ್ಮ ಫ್ಯಾಮಿಲಿ ಲೈಫ್ ತುಂಬ ಸಫರ್ ಆಯಿತು. ಯಾಕಂದರೆ ಅಡ್ಜಸ್ಟ್ಮೆಂಟ್ ಮಾಡಬೇಕಿತ್ತಲ್ಲ ಬೇರೆ ಬೇರೆ ಕಡೆ. ಸೊ ನಮ್ಮ ಅಂತ ಹೇಳ್ತೀವಿ ನಾವು ಅದನ್ನು. ಅದೇ, ಬಟ್ ಯು ಗಿವ್ ಸಮಥಿಂಗ್, ಯು ಗೆಟ್ ಸಮಥಿಂಗ್. ಸೊ ಅದರ ವಿಷಯ ಎಲ್ಲ ನಾನು ಫುಲ್ ಲೈಫ್ ಇದು ಬ್ಯಾಲೆನ್ಸಿಂಗ್ ದ ಕಾರ್ಪೊರೇಟ್ ಆ್ಯಂಡ್ ದ ಪರ್ಸ್ನಲ್ ಲೈಫ್ ಅದು ಸಹ ಬರ್ತಿದ್ದೇನೆ. ಹೆಚ್ಚಾಗಿ ಬರೀ ಕಾರ್ಪೊರೇಟ್ ಮಾತ್ರ ಒಂದು ವ್ಯೂ ಪಾಯಿಂಟ್ ಇದೆ. ಇದು ಫುಲ್ ಟೋಟಲ್ ಪಿಕ್ಚರ್ ಉಂಟು ಈ ಬುಕ್ಕಲ್ಲಿ. ಬೇರೆ ಬೇರೆ ಸ್ಟೇಜಸ್ ವಿಷಯ ಬರೆದಿದ್ದೇನೆ. ಸೊ ಒಟ್ಟು ಒಳ್ಳೆ ಒಂದು ಫೀಡ್ಬ್ಯಾಕ್ ಸಿಕ್ಕಿದೆ ಅಂತ ನೀವು ಹೇಳುವಂಥದ್ದು. ಹೌದು. ಬಟ್ ಒನ್ ಥಿಂಗ್ ಇಸ್, ಕೆಲವರು ಹೇಳ್ತಾರೆ, ಹೆಚ್ಚಾಗಿ ನೋಡಿದರೆ ಇದು ಹೆಚ್ಚಾಗಿ ನಾನು ಬರೀಲಿಲ್ಲ, ಅದು ಮೆಂಟೀಸ್ ಇದು ಒಪಿನಿಯನ್
ಕೆಲವು ಸತಿ ರಿಪೀಟ್ ಅಂತ ಕಾಣ್ತದೆ. ಯಾಕಂದರೆ ಎವ್ರಿಬಡಿ ಸೇಯಿಂಗ್ ಸಿಮಿಲರ್ ಥಿಂಗ್ ಆ್ಯಂಡ್ ಹ್ಯೂಮಿಲಿಟಿ, ದೆರ್ ಆರ್ ಸಮ್ ಗುಡ್ ಕ್ವಾಲಿಟೀಸ್ ಆಫ್ ಅ ಮೆಂಟರ್ ವಿಚ್ ಇಸ್ ಆಲ್ ಕಮಿಂಗ್ ಔಟ್ ಇನ್ ದಿಸ್ ಬುಕ್ ಆ್ಯಂಡ್ ಇನ್ನೊಂದು ಥಿಂಗ್, ಮೆಂಟರ್ ಆಸ್ ದ ರೈಟ್ ಕ್ವೆಶ್ಚನ್ಸ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಎಸ್, ಈ ಪುಸ್ತಕವನ್ನು ಬರೆಯುವಂಥ ಸಂದರ್ಭದಲ್ಲಿ ಮತ್ತು ಆ ನಂತರ ಗಿರೀಶ್ ರಾವ್ ಅವರು ನಿಮಗೆ ಯಾವ ರೀತಿ ಈ ಒಂದು ಪುಸ್ತಕವನ್ನು ಪ್ರಕಟಿಸುವ ನಿಟ್ಟಿನಲ್ಲಿ ಪ್ರೇರಣೆಯಾಗಿದ್ದರು, ಪ್ರೋತ್ಸಾಹವಾಗಿದ್ದರು? ನಿಜವಾಗಿ ಹೇಳ, ಅವರಿಗೆ ಅವ್ರ ವಿಷಯ ಬರೀಲಿಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಅವ್ರು ಹೆಚ್ಚಾಗಿ ಬಿಹೈಂಡ್ ದ ಸೀನ್ಸ್ ಅವರು. ಬಟ್ ನಾನು ಹೇಳಿದೆ, ನಾನು ನಿಮ್ಮ ವಿಷಯ ಬರಿತಾ ಇಲ್ಲ, ಬೇರೆಯವರು ಬರಿತಾ ಇದ್ದಾರೆ, ಬಗ್ಗೆ ಬೇರೆಯವರು ನೀವು ರೂಪಿಸಿದಂಥ ವ್ಯಕ್ತಿಗಳು ಬೇರೆಯವರು ಅಂತ ಹೇಳಿ. ಅದೇ ಹೌದು, ಕರೆಕ್ಟ್. ಅವರು ಹಿ ವಾಸ್ ಮೋರ್ ಇಂಟ್ರೆಸ್ಟೆಡ್ ಆನ್ ದ ಮೆಂಟರ್ಶಿಪ್ ಪಾರ್ಟ್ ಆಫ್ ದ ಬುಕ್ ದ್ಯಾನ್ ಅಬೌಟ್ ಹಿಮ್ಸೆಲ್ಫ್. ಸೊ ಆನೆಸ್ಟ್ಲಿ ನಾನು ನನಗೆ 3-4 ವರ್ಷದ ಮೇಲೆ ಅವರಿಗೆ ಕನ್ವಿನ್ಸ್ ಮಾಡಿದೆ ನೀವು ಇಷ್ಟು ಜನಗೆ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಿ, ಅದು ಒಂದು ರೋಲ್ ಮಾಡೆಲ್ ಹಾಗೆ ಬೇರೆಯವ್ರಿಗೆ ಸಹ ಗೊತ್ತಾಗಲಿ ಅಂತ. ಆಫ್ಟರ್ ಲಾಂಗ್ ಟೈಮ್ ಹಿ ಅಗ್ರೀಡ್ ಟು ಇಟ್ ಫಾರ್ ದ ಬುಕ್. ಮೇಡಮ್, ಮತ್ತೆ ಇನ್ನು ನೆಕ್ಸ್ಟ್ ಬೇರೆ ಏನಾದರೂ ಪುಸ್ತಕ ಬರೀಬೇಕಂತ ಏನಾದರೂ ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಂಡಿದ್ದೀರಾ? ನಂದು ಒಂದು ವಿಷನ್ ಇದೆ. ಮೈ ವಿಷನ್ ಇಸ್ ದ್ಯಾಟ್ ಐ ಆಮ್ ಎ ಕಾರ್ಪೊರೇಟ್ ಟ್ರೈನರ್. ಸೊ my training is called Smile Makers Training. ಸೊ ಬೇಸಿಕಲಿ ನಾವೆಂತ ಹೇಳ್ತೇವೆಲ್ಲ, ನಮ್ಗೆ ಇದು ಸಿಕ್ಕಿದ್ರೆ ಅದು ಸಿಕ್ಕಿದ್ರೆ ಅದಾದರೆ ನಾವು ಸ್ಮೈಲ್ ಮಾಡ್ತೇವೆ. ನಾನು ಹೇಳೋದು, ಯು ಕ್ಯಾನ್ ಸ್ಮೈಲ್ ವಾಟ್ ಎವರ್ ದ ಸಿಚುವೇಶನ್. ದಿಸ್ ವಿ ಹ್ಯಾವ್ ದ ಅಬಿಲಿಟಿ ಟು ಸ್ಮೈಲ್, ಫೈಂಡ್ ಸ್ಮೈಲ್ಸ್ ಆ್ಯಂಡ್ ಮೇಕ್ ಸ್ಮೈಲ್ಸ್ ವಾಟ್ ಎವರ್ ದ ಸಿಚುವೇಶನ್. ವಿಚಾರಕ್ಕೆ ಕೂಡ ನಾವು ಖುಷಿ ಪಡಬೇಕು. ಸೊ ಅದರ ವಿಷಯ ನನಗೆ ಒಂದು ಬರೀಲಿಕ್ಕೆ ಉಂಟು. ಸೊ ಐ ಹ್ಯಾವ್ ಅ ವಿಷನ್ ದಟ್ ವಿ ಲಿವ್ ಇನ್ ಅ ವರ್ಲ್ಡ್ ಆಫ್ ಸ್ಮೈಲ್ ಮೇಕರ್ಸ್. ಎಲ್ಲರೂ ಖುಷಿಯಿಂದ ಇರಬೇಕು, ಖುಷಿ ಪಡಬೇಕು ಅನ್ನುವಂತ ಆಶಯ. ಆ ಹಿನ್ನೆಲೆಯಲ್ಲಿ ಕೂಡ ಒಂದು ಕೃತಿಯನ್ನು ಬರೀಬೇಕಂತ ಆಲೋಚನೆ ಮಾಡ್ತಾ ಇದ್ದೀರಿ. ಎಸ್, ಶೀಘ್ರ ಬರುವಂತ ಆಗಲಿ ಆ ಪುಸ್ತಕ. ಖಂಡಿತ. ಈಗಿನ ಕಾಲದಲ್ಲಿ ಪುಸ್ತಕ ಓದುವವರು ಕಮ್ಮಿ, ನಿಜವಾಗ್ಲೂ ಹೇಳ. ಆದರೆ ಓದಿಸಬೇಕು. ನಾವು ಒಂಥರ ಅವರಿಗೆ ಮನವರಿಕೆ ಮಾಡಿ ಇಂಥ ವಿಚಾರಗಳಿದೆ ಅನ್ನುವಂಥ ವಿಚಾರವನ್ನು ಕೊಟ್ಟು ಮತ್ತು ಯಾಕೆ ಈ ಕೃತಿ ಸ್ವಲ್ಪ ಭಿನ್ನ ಅನ್ನೋದನ್ನು ಕನ್ವಿನ್ಸ್ ಮಾಡಿದ್ರೆ ಓದ್ತಾರೆ. ನಾನು ಫಸ್ಟ್ ಟೈಮ್ ಆನ್ಲೈನ್ ಬುಕ್ ಓದಿದ್ದು ನಂದೇ ಬುಕ್. ನನಗೆ ಇದು ಇಷ್ಟ, ಪೇಪರ್ ಹಾರ್ಡ್ ಕಾಪಿ ಅದು ಇಷ್ಟ. ಸೊ ಆನ್ಲೈನ್ ಬರುವಾಗ ನಮಗೆ ಗೊತ್ತಿಲ್ಲ, ಆನ್ಲೈನ್ ಸಹ ನಮಗೆ ಕಷ್ಟಪಟ್ಟು ನಾನು ಫಸ್ಟ್ ಬುಕ್ ನಂದೇ ಓದಿದ್ದು ನಾನು. ಇವತ್ತಿನ ಟ್ರೆಂಡ್ ಅದೇ. ಸೊ ಎಸ್ ಮೇಡಮ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಬುಕ್ ಟಾಕ್, ನಾನು ಈ ಸಂದರ್ಭದಲ್ಲಿ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಶೋಭಾ ಜಿ ರಾವ್ ಅವರಿಗೆ ನಾನು ಸಮಸ್ತ ವೀಕ್ಷಕರು ಮತ್ತು ಓದುಗರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು ಮೇಡಮ್. ಈ ಕೃತಿಯನ್ನು ನೀವು ಅಮೆಝಾನ್ನಲ್ಲಿ ಖರೀದಿ ಮಾಡ್ಬೋದು. ಜರ್ನಿ ಆಫ್ ಎ ಕಾರ್ಪೊರೇಟ್ ಮೆಂಟರ್ ಅನ್ನುವಂಥ ಕೃತಿ. ಎಸ್, ಆ ಕೃತಿಯ ಆಶಯ ಮತ್ತು ಕೃತಿಯಲ್ಲಿರುವಂಥ ವಿಚಾರಗಳ ಬಗ್ಗೆ ಶೋಭಾ ರಾವ್ ಅವರ ಪತಿ ಗಿರೀಶ್ ರಾವ್ ಅವರು ದೊಡ್ಡ ಉನ್ನತ ಕಂಪನಿಗಳಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದವರು. ಅವರು ಯಾವ ರೀತಿ ತನ್ನ ಸಿಬ್ಬಂದಿಗಳನ್ನು, ತನ್ನ ಸಂಸ್ಥೆಯಲ್ಲಿ ದುಡಿದವರನ್ನು ರೂಪಿಸಿದರು ಅನ್ನೋ ವಿಚಾರವನ್ನು ಆ ಸಿಬ್ಬಂದಿಗಳು, ಆ ಉದ್ಯೋಗಿಗಳು ಹೇಳಿಕೊಟ್ಟ, ಅವರು ವ್ಯಕ್ತಪಡಿಸಿದ ಆಶಯಗಳು ಹಿನ್ನೆಲೆಯಲ್ಲಿ ಈ ಕೃತಿ ತಯಾರಾಗಿದೆ. ಒಂದು ಭಿನ್ನವಾದಂಥ ಸ್ವರೂಪದಲ್ಲಿ ಮತ್ತು ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಒಂದು ಪ್ರೇರಣೆ ಆಗುವ ಸ್ವರೂಪದಲ್ಲಿ. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಮತ್ತೊಮ್ಮೆ ಮೇಡಮ್ಗೆ ಧನ್ಯವಾದ ಹೇಳಿ, ಎಸ್, ಎಲ್ಲರಿಗೂ ನಮಸ್ಕಾರ. ಇದು ಬುಕ್ ಟಾಕ್, ಇದು ಪುಸ್ತಕದ ಮಾತು.